ಶುಕ್ರ. ಹೆಸರು ಕೇಳಿದ್ರೆ ಎರಡಕ್ಕೂ ಹೊಂದಾಣಿಕೆ ಉಂಟು. ಓಹೋ, ಹಾಗಂತ ಶುಕ್ರ ಶಕ್ರನಾಗ್ಲಿಕ್ಕಿಲ್ಲ, ಶಕ್ರ ಶುಕ್ರ ಏನು ಕೆಲವೆಲ್ಲ ಬಿರುದು ಅಂತಂದ್ರೆ ಹೇಗೆ? ಹೌದು. ಗೋತ್ರಾರಿ, ಜಂಬಾರಿ, ಕುಲಿಶಾತರ, ಮೈಗಣ್ಣ, ನೀನೆಲ್ಲ ಹೇಳುದು ನನಗೆ ಸಿಕ್ಕಿದ ಬಿರುದು ಅಂತ. ಈ ಒಂದೊಂದು ಹೆಸರಿನಲ್ಲಿ ನೀನು ಮಾಡಿದ ಅನರ್ಥದ ಕಥೆ ಉಂಟು ಮಗನೇ. ಓಹೋ, ಒಂದು ಕಾಲದಲ್ಲಿ ಚಕ್ರವರ್ತಿ ಜೊತೆಯಲ್ಲಿದ್ದಂತಹ ಜಂಬಾಸುರ, ಅವರನ್ನು ಕೊಂದು ಜಂಬಾರಿ ಅಂತ ಹೆಸರು ಪಡೆದೆ. ಸತ್ಯ. ಅದುವೇ ಜಂಬಾಸುರನ ಮಗ ಸುಂಬಾಸುರ ಬಂದಿದ್ದೇನೆ. ನನ್ನ ಅಪ್ಪನನ್ನು ಕೊಂದಂತಹ ದ್ವೇಷವನ್ನು ತೀರಿಸುವುದಕ್ಕೆ ಬಂದವ. ಅದು ನಾವು ಏರಬೇಕಾದಂತಹ ಸಿಂಹ ವಿಠಲ. ಓಹೋ, ತ್ರಿವಿಷ್ಣುವ ಮರ್ಯಾದೆಯಾಗಿ ಕೊಡುವೆಯ ಸ್ವಂತ ಮುಗಿಯುವುದೇ. ತಂದೆಗೆ ಆದಂತಹ ಗತಿಯನ್ನು ಅರದಿದ್ದರೂ ಕೂಡ ಮತ್ತೆ ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡಿದ್ದೀರಾ. ಎಲ್ಲವನ್ನು ತಿಳಿದು ನೀನು ಬಂದೆ ಅಂತ ಆದ್ರೆ ಮತ್ತೆ ನನ್ನಪ್ಪ ನನ್ನನ್ನು ಪಡೆದದ್ದು ಅವರ ದೇಹದ ಕಸು ತೀರಿಸಲಿಕ್ಕೆಲ್ಲ. ಮಗ ಅಪಸ್ಕಾರದಲ್ಲಿ ರಕ್ಷಣೆ ಮಾಡ್ತಾನೆ. ನೀನೀಗ ಬಂದದ್ದು ಹೇಗಾಯಿತು ಗೊತ್ತುಂಟ? ರಾತ್ರಿ ಕಂಡಂತಹ ಬಾವಿಗೆ ಹಗಲು ಬಿದ್ದಂತಾಯಿತು. ಹೌದಾ? ಆಗಾಗ ಕೂಡಲು ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಿದ್ರೆ ಬಂದ ಹಾಗೆ ಹಿಂದೆ ಹೋಗು. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವುದು ಹೌದು, ಆದ್ರೆ ಬೀಳುವುದು ನಾನಲ್ಲ. ಮತ್ತೆ ಯಾವತ್ತು ಸ್ವರ್ಗದಲ್ಲಿ ಯುದ್ಧಕ್ಕೆ ಬಂದಾಗ ಬೀಳುವುದು ದೇವೇಂದ್ರ. ಸಣ್ಣ ಮಕ್ಕಳಲ್ಲಿ ಕೇಳಿ ದೇವೇಂದ್ರ ಯುದ್ಧ ಮಾಡುವಾಗ ಸೋಲುವುದಿಲ್ಲ ದೇವೇಂದ್ರ. ಹಾಗಿದ್ರೆ ಈ ಪ್ರಸಂಗದಲ್ಲಿ ಹಾಗಾಗಲಿಕ್ಕಿಲ್ಲ. ಈ ಪ್ರಸಂಗದಲ್ಲಿ ಏನು ಪ್ರಸಂಗ ಬಂದ ಬಳಿಕ ಸಂಬಂಧಿ ಸಂಬಂಧಿಗಿಂತಲ್ಲ ಚೆನ್ನಾಗಿ ಹೇಳಿದವನಿದ್ದೇನೆ. ನಿನ್ನನ್ನು ಪಡೆದ